సొల్మెలు నమ్మ కుడ్ల తొడు వార్తెలు ఎనితా మల సుద్దిలు ఇజాబ్ ఓదంటడు హైకోర్టుకు పోయిన ಪಣ್ಣಗು ಬಾರಿ ಇರೋದ ಮಲ್ಪೆಡ್ ಅಮ್ಮೇರ್ನ ಹೋಟೆಲ್ ಲಡೈ ಅಣ್ಣಗು ಪೆಟ್ಟು ದುಷ್ಕರ್ಮಿಳ ನಮಿತ್ತ ಕ್ಷಮೆದ ತುಂಜಿಂಡ ಮಲ್ಲ ಮಟ್ಟದ ಪೊರ್ಬಾಟ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಸಂವಿಧಾನ ಕೊರ್ನ ಹಕ್ಕ ನಿಷೇಧ ಮಲ್ಪನ ಕುತಂತ್ರ ಜಮಾಯಿಯತುಲ್ ಉಲಮಾ ಕೇಂದ್ರ ಸಮಿತಿ ಉರುಂದಾಡಿಗುಡ್ಡೆ ಸೈಂಟ್ ಆಂಟನಿ ಹೋಲಿ ಕ್ರಾಸ್ ಪ್ರಾರ್ಥನಾ ಮಂದಿರ ನೆಲಸಮ ಕೇಸರು ಇರ್ವೇರನ ಬಂಧನ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿನ ಉದ್ಯಮಿ ಸಮಾಜ ಸೇವಕರಿ ವಕ್ವಾಡಿ ಪ್ರವೀಣ್ ಕುಮಾರ್ ಶೆಟ್ಟಿ ಪುತ್ತೂರ ತಮ್ಮನಗು ಅಟ್ಟಣೆ ಒಂಜಿ ವರದಿ. ಇತ ವಾರ್ತೆದ ವಿವರ. ಹಿಜಾಬ್ ಸಂಬಂಧ ಹೈಕೋರ್ಟ್ಗೆ ಪೋಯಿನ ಕಲ್ಪನ ಪೊನ್ನೊಡ್ತಿನ ಅಮ್ಮೇರ್ನ ಹೋಟೆಲ್ಗೆ ಕಲ್ಲು ದಕ್ಕದು ಪಲಯಗ್ ಪೆಟ್ಟುಪಾಡಿನ ಸಂಗತಿ ಸೋಮವಾರ ರಾತ್ರಿ ಮಲ್ಪೇಡು ನಡೆತದಂಡು. ಹಿಜಾಬ್ ಸಂಬಂಧ ಹೈಕೋರ್ಟ್ಗೆ ಪೋಯಿನ ಕಲ್ಪನ ಪೊನ್ನೊಡ್ತಿನ ಅಮ್ಮೇರನ ಹೋಟೆಲ್ಗೆ ಕಲ್ಲು ದಕ್ಕದು ಪಲಯಗ್ ಪೆಟ್ಟುಪಾಡಿನ ಸಂಗತಿ ಸೋಮವಾರ ರಾತ್ರಿ ಮಲ್ಪೇಡ್ ನಡೆತದಂಡು. ಮಲ್ಪೆ ಪೇಂಟೆಡ್ ಉಪ್ಪುನ ಹೈದರ್ ಅಲಿ ಪನ್ಪನರ್ನ ಬಿಸ್ಮಿಲ್ಲಾ ಹೋಟೆಲ್ಗೆ ಬತ್ತಿನ 150 ಜನ ಕಲ್ಲು ದಕ್ಕದೇರು. ಐದು ಬೊಕ್ಕ ಹೋಟೆಲ್ ಇತ್ತಿನ ಹೈದರ್ ಅಲಿನ ಮಗೆ 20 ವರ್ಷದ ಸೈಫ್ ಪನ್ಪನರಿಗೆ ಪೆಟ್ಟು ಪಾಡ್ದಿರಂದು ದೂರು ಕೊಡ್ತೇರು. ಪೆಟ್ಟಾಯಿನ ಸೈಫ್ ಒಡಿಪದ ಆಸ್ಪತ್ರೆ ಸೇರ್ದೇರು. ಅಂಚಾದ ಜಾಗಿಡ್ ಸ್ಥಿತಿಗತಿ ಬೆಚ್ಚೇಡ್ದಂಡು ಮಲ್ಪೆ ಪೊಲೀಸರು ಜಾಕಿಗೆ ಬೈದರು. ಕೋಮು ಪಗೆ ಪರಡುನ ಇಸ್ರೇಲಿನ ಒರಿಯರ್ದು ಒರಿಯಗ್ ಪಟ್ಟನುಂಡ ಅವಿನ ಮೆಚ್ಚಿಂಡ ಐಕ್ ಪಿರ ಉತ್ತರ ಕೊರುಂಡ ಅಂಚಿನಕ್ಲು ಮಾತ ಅಪರಾಧಿಲಾಪಿರ ಅಗ್ಲೆಗ್ ಕ್ಷಮೆ ಇಜ್ಜಿಂದು ಕುಡ್ಲಾ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಜಾಗೃತೆ ಪಂತೇರು. ಕುಡ್ಲ ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅಂಗಾರ ಕುಡ್ಲಡ್ ಸುದ್ದಿಕೂಟ ನಡಪಾದ ಕೋಮು ಪಗೆ ಪರಡುನ ಸುದ್ದಿ ಮಲ್ಪನಕ್ಲಿಗ್ ಜಾಗೃತಿ ಬಂಡೇರು. ಕೋಮು ಪಗೆ ಪರಡುನ ಸಂಗತಿ ಪಟ್ಟನ್ನ ಅವಿನ ಮೆಚ್ಚುನ ಐಕ್ ಪಿರ ಜವಾಬ್ ಕೊರ್ಪುನ ಇಂಚ ಮಲ್ತಿನ ಮಾತೆರ್ಲ ಅಪರಾಧಿಲು ಆಪೇರು. ಎಂಕ್ ಗೊತ್ತಾ ಇಜ್ಜಿ ಅವಿನ ಕಡಪುಡಿಯ ಪಂಡ ಐಕ್ ಕಾನೂನುಡು ಮಾಪು ಇಜ್ಜಿ ಹಿಜಾಬ್ ಲಡಾಯಿ ಶಿವಮೊಗ್ಗಡು ಬಜರಂಗ ದಳದ ಕಾರ್ಯಕರ್ತನ ಕೆರ್ನ ಸೇರ್ದು ಒವ್ವೇ ಇಸೆಯ ಸಾಮಾಜಿಕ ಜಾಲತಾಣೋಡು ಚರ್ಚೆ ಆದ ಕೋಮು ಪಗೆಗ್ ತಿರುಗುನೇಡ್ದವರ ಜಾಗೃತಿ ಪನೊಂದುಂಡೊಂದು ಶಶಿಕುಮಾರ್ ಪಂಡ್ಯರು. ಸೋಷಿಯಲ್ ಮೀಡಿಯಾ ನೆಂಕ್ಲನ ಪೊಲೀಸ್ ಕೂಟ ದಿನತ್ತ 24 ಗಂಟೆಲ ತೂವೊಂದುಂಡು ಆಜಿ ಜನ ಇಂದ ತಪ್ಪಿರವು ಕೆಲಸ ಮಲ್ಪೇರು. ಇತ್ತೇನೆ ನೂದುಡ್ದುಲ ಮಿಕ್ಕದ ಕಲ್ಪನಕ್ಲನ ಬೆನ್ಪುನಕ್ಲನ ಪೊಂಜೋಲೆನ ರಾಜಕೀಯ ಪಕ್ಷದ ನಾಯಕರು ಸೇರಿನಂಚ ಮಾತಾನ ಮುನಿದ ಸಾಮಾಜಿಕ ಜಾಲತಾಣ ಕೂಟದ ಮಿತ್ತ ಪೊಲೀಸ್ ಸೈಬರ್ ಘಟಕ ಬಾರಿ ಕಣ್ಣದಿತ್ತಂಡು ಬೇತೆ ಬೇತೆ ವ್ಯಕ್ತಿಲು ಸೇರಿದ ಇತ್ತೆ ಸಾರತ್ತ 54 ಪ್ರೊಫೈಲಿನ ಕ್ಷಣ ಕ್ಷಣ ತೂವೊಂದುಲ್ಲ ಮಾತಾ ರಾಜಕೀಯ ಸಾಮಾಜಿಕ ವಾಟ್ಸಪ್ ಕೂಟೊಲೆಡ್ ಎಂಕುಲುಲ್ಲ ಡಿಸಿಪಿ ಹರಿರಾಮ್ ಶಂಕರ್ ಇಂದೆತ್ತ ದುಂಬಾಳ್ತ ವಹಿಸ್ತಾರಂದು ಆರ್ಪಂಡಿರ. ಅಗತ್ಯ ಬೂರುಂಡ ಬಂಧನ ಸೇರಿದ ಬೋಡಾಯಿನ ಕಠಿಣ ಕ್ರಮದ ತೊನೆಯರೆ ಪೊಲೀಸ್ ಇಲಾಖೆ ಪಿರಜಾರುಜಿ ಎಂಚೆಂಚಿನ ಪಾಡ್ದ ತಪ್ಪಾವಲೆಂದು ಪೊಟ್ಟು ಧೈರ್ಯ ಬುಡ್ಚಿ ಒವ್ವೇ ಕೋಮು ಪಗೆತ ಸಂಗತಿ ಪಾಡ್ದು ಕೇಸಾಂಡ ಅವಿನ ಬೇತಕ್ಲಿಗೆ ಕಡಪುಡ್ನಕ್ಲು ಮೆಚ್ಚಿನಕ್ಲು ಪಿರ ಜವಾಬು ಕೊರ್ನಕ್ಲು ಮಾತ ಅಪರಾಧಿಲಾಪೇರು. ಶಾಂತಿ ಕಲಂಕುನ ವಿಚಾರಗೂ ಕೈಪಾಡಡೆಂದು ಪೊಲೀಸ್ ಕಮಿಷನರ್ ಜಾಗೃತೆ ಪಂತೆರು. ಫೇಸ್ಬುಕ್ ಪೇಜ್ ಏನಿದೆ ಆ ಪೇಜಲ್ಲಿ ಪೋಸ್ಟ್ ಮಾಡಿರುವಂಥದ್ದು ಮತ್ತು ಅದರಲ್ಲಿ ಭಾಳ ಕಾನೂನು ಬಾಹಿರ ರೀತಿಯಲ್ಲಿ ಅವರು ಬರವಣಿಗೆಯನ್ನು ಮಾಡಿರುವಂಥದ್ದು ನಮಗೆ ತಿಳಿದು ಬಂದಿರೋದ್ರ ಹಿನ್ನೆಲೆಯಲ್ಲಿ ನಾವು ಲೀಗಲ್ ಒಪಿನಿಯನ್ ತಗೊಂಡು ಅದೇ ಈ ಪ್ರಕರಣ ದಾಖಲು ಮಾಡಿಕೊಂಡು ನಮ್ಮ ಸೋಷಿಯಲ್ ಮೀಡಿಯಾ ಸೆಲ್ಲಲ್ಲಿ ಇದನ್ನು ಭಾಳ ಕ್ಲೋಸ್ಲಿ ವಾಚ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ನಮ್ಮದು ಟೆಕ್ನಿಕಲ್ ಟೀಮ್ ಏನಿದೆ ನಮ್ಮ ಜೊತೆ ಮತ್ತು ಸ್ಟೇಟ್ ಇಂಟೆಲಿಜೆನ್ಸ್ ಜೊತೆ ಕೂಡ ನಾವು ಕೋಆರ್ಡಿನೇಟ್ ಮಾಡಿಕೊಂಡು ಇದು ಎಲ್ಲಿಂದ ಆರಿಜಿನ್ ಆಗಿರುವಂಥದ್ದು ಯಾರ್ಯಾರು ಇದರ ಮೆಂಬರ್ಸ್ ಇದ್ದಾರೆ ಮತ್ತು ಇದರಲ್ಲಿ ಭಾಳ ಸ್ಪಷ್ಟವಾಗಿ ಎಲ್ಲ ಸಾರ್ವಜನಿಕರು ಮಿಸ್ಚೀಫ್ ಮಾಂಗರ್ಸ್ ಮುಖ್ಯವಾಗಿ ಗಮನ ಹರಿಸಬೇಕಾಗತ್ತೆ. ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಬ್ಜೆಕ್ಷನಬಲ್ ಅಂತ ನಾವು ಪ್ರಕರಣ ದಾಖಲು ಮಾಡಿಕೊಂಡಂಥ ಸಂದರ್ಭದಲ್ಲಿ ಅದನ್ನು ಶೇರ್ ಮಾಡಿದಂಥವರು, ಅದನ್ನು ಲೈಕ್ ಮಾಡಿದಂಥವರು, ಅಲ್ಲಿ ಕಮೆಂಟ್ ಅಬ್ಜೆಕ್ಷನಬಲ್ ಕಮೆಂಟ್ ಮಾಡಿದಂಥವರು ಕೂಡ ಸಮಾನ ಅಪರಾಧಿಗಳಾಗ್ತಾರೆ. ಈಕ್ವಲ್ ಪಾರ್ಟಿಸಿಪೆಂಟ್ಸ್ ಆಫ್ ಕ್ರೈಮ್, ಅಪರಾಧದಲ್ಲಿ ಸಮಾನ ಪಾಲುದಾರಿಕೆಯನ್ನು ಹೊಂದುವಂಥವ್ರು ಆಗ್ತಾರೆ. ಹಾಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನಗೆ ಗೊತ್ತಾಗಲಿಲ್ಲ ಶೇರ್ ಮಾಡಿಬಿಟ್ಟೆ, ನನಗೆ ಗೊತ್ತಾಗಲಿಲ್ಲ ಕಮೆಂಟ್ ಮಾಡಿಬಿಟ್ಟೆ, ನನಗೆ ಗೊತ್ತಾಗಲಿಲ್ಲ ಲೈಕ್ ಕೊಟ್ಬಿಟ್ಟೆ, ನನಗೆ ಗೊತ್ತಾಗಲಿಲ್ಲ ಹಂಗಾಗಿ ನಾನು ನನ್ನ ಪೇಜಿಗೆ ಪೋಸ್ಟ್ ಮಾಡಿಕೊಂಡೆ. ಸೊ ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್.
ಸಮುದಾಯ ಒಂಜೇಕ್ ಸಂವಿಧಾನ ಕೊರ್ನ ಹಕ್ಕನ ನಿಷೇಧ ಮಲ್ಪನ ಕುತಂತ್ರ ಈ ಇಜಾಬ್ ಓದಂಟಂದು ಸುನ್ನಿ ಜಮ್ಇಯತ್ತುಲ್ ಉಲಾಮಾ ಕೇಂದ್ರ ಸಮಿತಿ ದೂರ್ದುಂಡು ಅಂಗಾರೆ ಸಮಿತಿ ನಾಯಕರ ಕುಡ್ಲಡ್ ಸುದ್ದಿಕೂಟ ನಡಪಾದಿರು. ಸುನ್ನಿ ಜಮ್ಇಯತ್ತುಲ್ ಉಲಮಾ ಕೇಂದ್ರ ಸಮಿತಿದ ನಾಯಕರ ಅಂಗಾರೆ ಕುಡ್ಲಾಡ್ ಸುದ್ದಿಕೂಟ ನಡಪಾದ ಇಸೆಯ ದುಂಬುದಿದ ಹಿಜಾಬ್ ಓದಂಟ್ ದುಸ್ತೈತ ಇಚಾರಡು ವ್ಯಕ್ತಿ ಸ್ವತಂತ್ರನು ಪತ್ತಡ ದೀಪನ ಕುತಂತ್ರ ಆದುಂಡು ಸಮುದಾಯ ಒಂಜಿಕ್ ಸಂವಿಧಾನ ಕೊರ್ನ ಹಕ್ಕನ ನಿಷೇಧ ಮಲ್ಪನ ಕುತಂತ್ರ ಆದುಂಡು ಪಂಡಿರ. ಭಾರತದ ಬೇತೆ ಬೇತೆ ಪ್ರದೇಶಲೆಡ್ ಬೇತೆ ಬೇತೆ ಧರ್ಮಲಿನ ಪುಂಜೋನಕ್ಲು ತಂಕ್ಲನ ದುಸ್ತದ ಒಂಜಿ ಭಾಗಾಂದ್ ಸೆರಂಗಿದ ಕೊಡಿಡ್ದು ತರೆನ ಮುಚ್ಚಿನ ರೂಢಿ ದುಂಬುರ್ದೇ ಉಂಡು. ಇಸ್ಲಾಂ ಶಿರವಸ್ತ್ರನು ಪುಂಜೋಲಿನ ಕಡ್ಡಾಯ ವಸ್ತ್ರಪಾಡುನ ಅಂದ್ ಲೆಕ್ಕೋಗುದೆ ತೊಂದು ಬರವು ಸಂಸ್ಥೆಲೆಡ್ ಇಂದನು ಬುಡಂದೆ ಪಾಲನೆ ಮಲ್ತೊಂದು ಬೈದಿರ. ಇತ್ತೆ ಹೊರಡ್ದೋರನೆ ಬುಡ್ಚಾಂದಿ ಓದಂಟು ಸೃಷ್ಟಿ ಮಲ್ತದ ಎಡ್ಡೆಡ್ ಕಲ್ತೊಂದಿತ್ತಿನ ಜೋಕ್ಲೆನ ನಡುಟು ಇಸದ ಬಿತ್ತು ಬಿತ್ತುನ ಪ್ರಯತ್ನ ಭಾರಿ ಬೇಜಾರ್ದ ಸಂಗತಿ ಬೊಕ ಇರೋದ ಮಲ್ಪನ ಇಸೆಯಂದ್ ಪಂಡ್ಯರ. ಸಮದುಸ್ತು ಸಂಹಿತೆ ಜಾರಿಡಿತದ ಓದಂಟದ ಕಾಲೇಜಿಲೆಗ್ ಲಘವಾಪನೆಂಚ ಕೋರ್ಟ್ ಪಿದಡ್ಪಾಯಿನ ನಡುವಂತರ ಆದೇಶನು ಅಪಾರ್ಥ ಮಲ್ತದ ಮಾತಾ ಕಾಲೇಜಿಲೆಡ್ದು ಇಜಾಬ್ ಪಾಡ್ದಿನ ಮುಸ್ಲಿಂ ಪೊಂಡಲೆನ ಪಿದಯುಂತವನ ಪ್ರಯತ್ನ ಪಾಕ್ ಕಡೆಟ್ ನಡ್ತೊಂದಿತ್ತದ ಅಕ್ಲಿನ ಮಿತ್ತ ದಾಕ್ಷಿಣ್ಯದಾಂತೆ ಕ್ರಮದ ತೊಡೊಂದು ಸುನ್ನಿ ಜಮ್ಇಯತ್ತುಲ್ ಉಲಮಾ ಒತ್ತಾಯ ಮಲ್ಪಡೊಂದು ಉಲಮಾ ಕೇಂದ್ರ ಸಮಿತಿದ ಪದಾಧಿಕಾರಿಗಳು ಸುದ್ದಿ ಕುಟ್ಟಡ್ ಪಂಡಿರ. ಶಿಕ್ಷಣಾಲಯಗಳಲ್ಲಿ ಬೇರೆ ಬೇರೆ ಜಾತಿಯವರು, ಬೇರೆ ಬೇರೆ ಭಾಷೆಯವರು, ವಿವಿಧ ಸಂಸ್ಕೃತಿಯವರು ಕಲಿತಾ ಇದ್ದಾರೆ. ಅವರ ಹೆಸರು ಸಹಿತ ಪ್ರತಿಯೊಂದು ಕೂಡ ಅವರಲ್ಲಿರುವಂತಹ ಧಾರ್ಮಿಕ ವೈವಿಧ್ಯತೆ, ಅಂದರೆ ಒಂದೊಂದು ಯಾವ ವಿದ್ಯಾರ್ಥಿ ಯಾವ ಧರ್ಮದವರು ಅಂತ ಎಲ್ಲರಿಗೂ ಗೊತ್ತಾಗ್ತದೆ. ಅದು ಅಲ್ಲಿ ಕಲಿಸುತ್ತಿರುವಂತಹ ಶಿಕ್ಷಕರಿಗೂ ಗೊತ್ತಾಗ್ತದೆ. ಒಟ್ಟಿಗೆ ತರಗತಿಯಲ್ಲಿ ಕುಳಿತಿರುವಂತಹ ಎಲ್ಲರಿಗೆ ಯಾವ ಯಾವ ವಿದ್ಯಾರ್ಥಿ ಯಾವ ಧರ್ಮದವನು ಅಂತ ಅದು ಗೊತ್ತೇ ಇರ್ತದೆ. ಆದ್ದರಿಂದ ಒಂದು ಶಿರವಸ್ತ್ರ ಧರಿಸಿದ ತಕ್ಷಣ ಅವರು ಒಂದು ಬೇರೆಯವರು ಅಂತ ಗುರುತಿಸಲ್ಪಡುವುದಿಲ್ಲ. ಅದರಿಂದ ಸಮಸ್ಯೆಗಳೇನು ಉಂಟಾಗುವುದಿಲ್ಲ. ಕಾರಣ ವೈವಿಧ್ಯ ರೂಪದಲ್ಲಿ ಅವರ ಅಲ್ಲದಿದ್ರೂ ಕೂಡ ಅವರಿಗೆ ಗೊತ್ತಿರ್ತದೆ, ನಾವು ಇಂಥ ಧರ್ಮದವರು, ಇಂಥ ಇದೆಲ್ಲ ಜಾತಿ ಧರ್ಮಗಳ ವಿವಿಧ ಆಚಾರ ವಿಚಾರಗಳ ಇದೆಲ್ಲ ಅಲ್ಲಿ ಶಿಕ್ಷಣಾಲಯಗಳಲ್ಲಿ ಇರ್ತಾರೆ. ಆದ್ದರಿಂದ ಕೇವಲ ಒಂದು ಶಿರವಸ್ತ್ರ ಒಂದು ಸಮಾನತೆಗೆ ಅಡ್ಡಿ ಆಗ್ತದೆ ಎಂಬಂತಹ ವಾದ ಅದು ಒಂದು ಬಾಲಿಶವಾದ ವಾದ. ಅದು ನ್ಯಾಯಾಲಯದ ಪ್ರಕರಣವು ಸಾಂವಿಧಾನಿಕ ಹಕ್ಕನ್ನು ಕೊಡಮಾಡುವ ರೀತಿಯಲ್ಲೇ ಅದು ಇತ್ಯರ್ಥವಾಗಬಹುದು ಎಂಬಂತಹ ಒಂದು ನಿರೀಕ್ಷೆಯನ್ನು ನಾವು ಇಟ್ಟುಕೊಂಡಿದ್ದೇವೆ. ಕಾರಣ ಇದೊಂದು ಅಷ್ಟೊಂದು ದೊಡ್ಡ ವಿಷಯ ಏನು ಅಲ್ಲ. ಇದು ನ್ಯಾಯಾಲಯ ಖಂಡಿತವಾಗಿ ಒಂದು ಉಡುಗೆ ತೊಡುಗೆಗೆ ಸಂಬಂಧಿಸಿದ ಈ ಸಣ್ಣ ವಿಚಾರದಲ್ಲಿ ಅದು ಒಂದು ಸಾಂವಿಧಾನಿಕ ಹಕ್ಕನ್ನು ಅದು ತಡೆ ಹಿಡಿಯುವುದಿಲ್ಲ. ನ್ಯಾಯಾಲಯದಿಂದ ಉತ್ತಮ ರೀತಿಯ ತೀರ್ಪು ಬರಬಹುದು ಎಂಬಂತಹ ನಿರೀಕ್ಷೆ ನಾವು ಇಟ್ಟುಕೊಂಡಿದ್ದೇವೆ. ಸುನ್ನಿ ಜಮ್ಇಯತ್ತುಲ್ ಉಲಮಾ ಗುರ್ಕಾರ್ಯರ ಖಾಜಿ ಎಂ ಅಬ್ದುಲ್ ಮುಸ್ಲಿಯಾರ್ ಮಾಣಿ, ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಗುರ್ಕಾರ್ಯರ ಖಾಸಿಂ ಮದನಿ ಕರಾಯ, ಕಾರ್ಯಂತರ ಎಸ್ ಅಮ್ಜಾದ್ ಸಖಾಫಿ, ಬೊಕ ಮೊಯ್ಯುದ್ದೀನ್ ಕಾಮಿಲ್ ಸಖಾಫಿ ತೋಕ, ಸದಸ್ಯರು ಎಂ ಉಸ್ಮಾನ್ ಸಾದಿ ಪೆಟ್ಟೋರಿ ಸುದ್ದಿ ಕೊಟ್ಟಿಡಿದ್ದೇರು. ಫೆಬ್ರವರಿ 5 ಪಂಜಿಮುಗೆರ್ ಉರುಂದಾಡಿ ಗುಡ್ಡೆಡ್ ಸೆಂಟ್ ಆಂಟನಿ ಹೋಲಿ ಕ್ರಾಸ್ ಪ್ರಾರ್ಥನಾ ಕೇಂದ್ರನು ನೆಲಸಮ ಮಲ್ತಿನ ಕೇಸಿಗೆ ಸಂಬಂಧಪಟ್ಟದು ಕಾವೂರು ಪೊಲೀಸರು ಇರುವೆರೇನು ಪತ್ತದೇರು. ಕುಡ್ಲದ ಪಂಜಿಮುಗೇರ್ ಉರುಂದಾಡಿ ಗುಡ್ಡೆಡ್ ಫೆಬ್ರವರಿ 5 ಸೆಂಟ್ ಆಂಟನಿ ಹೋಲಿ ಕ್ರಾಸ್ ಪ್ರಾರ್ಥನಾ ಕೇಂದ್ರನು ನೆಲಸಮ ಮಲ್ತಿನೇಕ್ ಸಂಬಂಧಪಟ್ಟದು ಕಾವೂರು ಪೊಲೀಸರು ಇರುವೆರೇನು ಪತ್ತದೇರು. ಬಂದ ನಾಯನಕ್ಲೆನ ಬಚ್ಪೆದ ಲತೀಶ್ ಬೊಕ ಪಂಜಿಮುಗೇರ್ದ ಧನಂಜಯ ಎಂದು ಗುರ್ತು ಮಲ್ತದಂಡು 40 ವರ್ಷದುಂಬು ತಾಪನೆ ಮಲ್ತದಿನ ಈ ಪ್ರಾರ್ಥನಾ ಕೇಂದ್ರನು JCB ಗಳಸದ ಮಗತದಿತ್ತೇರು. ಇಂದೆರ್ದು ಎವರುಡು ಊರ್ದ ಕ್ರಿಶ್ಚಿಯನ್ದಕ್ಲು ಈ ಹಾಳು ಕಾರ್ಯ ಮಲ್ತಿನಕ್ಲೆನ ಬಂಧನ ಮಲ್ಪಡೊಂದು ಒತ್ತಾಯ ಮಲ್ತದು ಕೂಳೂರು ಜಂಕ್ಷನ್ ಪ್ರತಿಭಟನೆ ನಡಪಾದಿತ್ತೇರು. ಇತ್ತೆ ಇರುವೆರು ಆರೋಪಿಲೆನ ಬಂಧನ ಮಲ್ತದು ಭಾರಿ ವಿಚಾರಣೆ ಮಲ್ತೊಂದುಂಡೊಂದು ತೆರೆದು ಬೈದಂಡು. ಇಜಾಬ್ ಓದಂಟಡ್ ಸ್ವರಲಕ್ಕಾಯಿನ ಪೊಂಡುಲೆಗೆ ಇರೋಧ ಮಲ್ತದ ಪಾಕ ಪೆಟ್ಟು ಲಡಾಯಿ ನಡಪಾದಿರು ಅಂಚಿನ ದುಷ್ಕರ್ಮಿನ ನಿಮಿತ್ತ ಕ್ರಮದೆ ತೊಜೆಂಡ ಮಲ್ಲ ಮಟ್ಟದ ಪೊರ್ಮಾಟ ಮಲ್ಪುವಾಂದ್ ದಕ್ಷಿಣ ಕನ್ನಡ ಜಿಲ್ಲಾ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಪಂತಂಡು. ಇಜಾಬ್ ಓದಂಟದ ಸಂಬಂಧ ಹೈಕೋರ್ಟ್ಗೆ ಪೋಯಿನ ಶಿಫಾ ಪನ್ಪುನ ಪೊಣ್ಣನ ಅಣ್ಣಗ ಪಿಟ್ಟುಪಾಡ್ನ ಹೋಟೆಲ್ಗೆ ಕಲ್ಲುದಕ್ಕಿನ ಸೇಡು ಅಂಗಾರೆ ಕುಡ್ಲಡ್ ಸುದ್ದಿಕೂಟ ನಡಪಾಯಿನ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ಜಿಲ್ಲಾ ಗುರ್ಕಾರ್ಯರು ಅಕ್ರಮ್ ಹಾಸಿಲ್ ಪಾತಿರ್ದು ಇಜಾಬ್ ಓದಂಟಡು ಸ್ವರಲಕ್ಕಾಯಿನ ಪೊಣ್ಣಲೆಗೆ ಇರೋಧ ಮಲ್ತದ ಪಾಕ ಗಲಾಟೆ ನಡಪಾದಿರು ಅಂಚಿನ ದುಷ್ಕರ್ಮಿನ ನಿಮಿತ್ತ ಕ್ರಮದೆ ತುಂಜಿಂಡ ಕ್ಯಾಂಪಸ್ ಫ್ರಂಟ್ ಮಲ್ಲ ಮಟ್ಟದ ಪೊರ್ಮಾಟ ಮಲ್ಪೊಂಡು ರಾತ್ರಿ ನೂದುರ್ದುಲ ಹೆಚ್ಚು ಜನ ಹೋಟೆಲ್ಗೆ ಪೊಗ್ಗದು ದೌರ್ಜನ್ಯ ನಡಪಾದಿರು ಶಿಫಾ ಪನ್ಪುನ ಪೊಣ್ಣನ ಅಣ್ಣಗ 5 ಜನ ಪಿಟ್ಟು ಪಾಡ್ದೇರು. ಅಣ್ಣೆ ಸೈಫ್ಗೆ ಜೋರ್ದ ಪೆಟ್ಟು ಉಲೈಗಾತನಂದು ಆಸ್ಪತ್ರೆದ ಡಾಕ್ಟರ್ ಪಂತೆರಂದು ಅರ್ಪಂಡಿರು.
ಹೋಟೆಲ್ಗೆ ಕಲ್ಲು ದಕ್ಕದು ಕನ್ನಡಿ ಪೊಡಿ ಮಲ್ತದರು ಪೊಣ್ಣಲೆನ ಬಿರಿಡ್ದು ಇಲ್ಲಡೆ ಮುಟ್ಟ ಕೆಲವರು ಗಿಡತೊಂದೇ ಬೈದರು ಪೊಣ್ಣಗೆ ಸಂಬಂಧಪಟ್ಟಿನ ಹೋಟೆಲ್ಗೆ ಏರ್ಲ ಪೊಯರೆ ಬಲ್ಲಿಂದು ಪ್ರಚಾರ ಮಲ್ತೊಂದುಲ್ಲೇರು ಇಂದತ ಪಿರವು ಶಾಸಕರ ರಘುಪತಿ ಭಟ್ ಕೈ ಉಂಡೊಂದು ಸಂಶಯ ಉಂಡು ಹಿಜಾಬ್ಗೆ ಲಡಾಯಿಗೆ ಸಂಬಂಧ ಸುರೂಕು ಜೋಕ್ಲಿನ ಮಾಹಿತಿನ ಪಿದೈ ಪಾಡ್ನವೆ ಮಲ್ಲ ತಪ್ಪು ಮಾಹಿತಿ ಗುಟ್ಟು ಪಿದೈ ಊರು ಎಟ್ಟಿಗೆ ಪೋಡಿಪಾವನ ಫೋನ್ ಬರೆಯರೆ ಶುರುವಾತಂಡು ಕೋರ್ಟುಡು ಹಿಜಾಬ್ ವಿಚಾರ ವಾದ ಎದುರುವಾದ ನಡ್ತೊಂದುಂಡು ಹಿಜಾಬ್ ಬಗೆಟ್ ವಾದ ಎಂಕ್ಲೆನ ಪರವಾದೇ ಉಂಡು ಬೇಗ ತೀರ್ಪು ಬರು ತೀರ್ಪು ಬಣ್ಣ ಮುಟ್ಟ ಪೊಣ್ಣುಲು ಕ್ಲಾಸಿಗೆ ಪೋಪುಜಿರಂದು ಅಕ್ರಮ್ ಅಸಿಲ್ ಪಂಡೇರು. ಏನು ಹೇಳಿದರೆ ಶಿಫಾ ಹೇಳುವ ಯುವತಿ ಅವರ ಅಣ್ಣನ ಹೋಟೆಲಿಗೆ ಮಧ್ಯರಾತ್ರಿ ದಾಳಿ ಆಗುವಂಥದ್ದು. ಕ್ಲೋಸ್ ಮಾಡುವ ಸಮಯದಲ್ಲಿ 100ಕ್ಕಿಂತ ಜಾಸ್ತಿ ಜನರು ಸೇರಿಕೊಂಡು ಅಲ್ಲಿ ಅವರ ಮೇಲೆ ದಾಳಿ ಮಾಡ್ತಾರೆ, ಅದೇ ರೀತಿಯಲ್ಲಿ ಹೋಟೆಲ್ ಮೇಲೆ ದಾಳಿ ಮಾಡ್ತಾರೆ. ಇದಕ್ಕೆ ಮುಖ್ಯವಾದ ಕಾರಣ ಫಸ್ಟ್ ಸ್ಟೆಪ್ ಆಗಿರುವಂಥದ್ದು ಈ ಮಕ್ಕಳಿನ ಡೀಟೇಲ್ಸ್ ಲೀಕ್ ಮಾಡುವಂಥದ್ದು. ಆ ಡೀಟೇಲ್ಸ್ ಯಾವಾಗ ಲೀಕ್ ಆಗುತ್ತೋ ಅದೇ ರೀತಿ ಆ ರಾತ್ರಿಗೆ ಒಂದು 9:30ಗೆ ನಾವು ನೋಡಬಹುದು ಈ ರೀತಿಯ ಒಂದು ಘಟನೆ. ಹೋಟೆಲ್ ಕ್ಲೋಸ್ ಮಾಡುವ ಸಮಯದಲ್ಲಿ ಒಂದು 100ಕ್ಕಿಂತ ಜಾಸ್ತಿ ಮಂದಿಯವರು ಬಂದು ಫಸ್ಟಲ್ಲಿ ಬಂದು ಅವರಿಗೆ ಧಮಕಿ ಹಾಕಿದ್ದಾರೆ. ಧಮಕಿ ಹಾಕ್ಕೊಂಡು ಒಂದು 4 ಅಥವಾ 6 ಮಂದಿ ಅವರಿಗೆ ಹೊಡೆದಿದ್ದಾರೆ. ಆ ಹೊಡೆದಷ್ಟೇ ಅಲ್ಲ, ಹೋಟೆಲಿಗೆ ಕಲ್ಲನ್ನು ಬಿಸಾಡಿದ್ದಾರೆ. ಅದರಲ್ಲಿ ಏನು ಆ ಸೈಫಿನ ಫ್ರೆಂಡ್ಸ್ ಅವರು ಸೇರಿಕೊಂಡು ಅವರಿಗೆ ಅಲ್ಲಿಂದ ಕಳಿಸುವಂಥದ್ದು ಮನೆಗೆ. ಅಲ್ಲಿ ಅದು ಮುಕ್ತಾಯ ಆಗೋದಿಲ್ಲ, ಅಲ್ಲಿ ಹೋಟೆಲಿಗೆ ಕಲ್ಲನ್ನು ಬಿಸಾಡ್ತಾರೆ. ಇದರಲ್ಲಿ ನಮಗೆ ಡೌಟ್ ಇದೆ, ಏನು ರಘುಪತಿ ಭಟ್ರ ಏನು ಒಂದು ಕೈ ಇದೆ ಅಂತ ನಮಗೆ ಇದರಲ್ಲಿ ಡೌಟ್ ಇದೆ. ನಾವು ಕ್ಯಾಂಪಸ್ ಫ್ರಂಟಿನ ಆಗ್ರಹ ಏನು ಹೇಳಿದರೆ, ಈ ಯಾರು ಕ್ರಿಮಿನಲ್ಸ್ ಇದ್ದಾರೋ ಅವರ ಮೇಲೆ ಸೂಕ್ತವಾಗಿ ಕ್ರಮ ತಗೊಳ್ಬೇಕು, ಬೇಗ ಅವರ ಮೇಲೆ ಕ್ರಮ ತಗೊಳ್ಬೇಕಂತ ನಮ್ಮ ಒಂದು ಆಗ್ರಹ. ಇಲ್ಲದಿದ್ದರೆ ಕ್ಯಾಂಪಸ್ ಫ್ರಂಟಿಂದ ಒಂದು ದೊಡ್ಡ ಮಟ್ಟದ ಒಂದು ಹೋರಾಟ ಮಾಡಲಿಕ್ಕಿದ್ದೇವೆ ಅಂತ ನಾನು ಇಲ್ಲಿ ಸೂಚನೆ ಕೊಡ್ತಾ ಇದ್ದೇನೆ. ಒಡಿಪುದ ಆಶೀರ್ವಾದ ಸಿನಿಮಾ ಟಾಕೀಸ್ ಕೈತಲು ಹುಷಾರಿಜ್ಜಂದೆ ಸೀಕ್ ಜೋರಾದಿತ್ತಿನವರಿಯನ್ ಸಮಾಜ ಸೇವಕರು ನಿತ್ಯಾನಂದ ಒಳಕಾಡ್ ಸೋಮವಾರ ಬಚಾವ್ ಮಲ್ತದ ಅಜ್ಜರಕಾಡ್ ಜಿಲ್ಲಾ ಆಸ್ಪತ್ರೆಗೆ ಸೇರ್ಸಾದರು. ಒಡಿಪುದ ಆಶೀರ್ವಾದ ಸಿನಿಮಾ ಟಾಕೀಸ್ ಕೈತಲು ಹುಷಾರಿಜ್ಜಂದೆ ಸೀಕ್ ಜೋರಾದಿತ್ತಿನ ಅವರಿಯನ ಸಮಾಜ ಸೇವಕರು ನಿತ್ಯಾನಂದ ಒಳಕಾಡು ಸೋಮವಾರ ಬಚಾವ್ ಮಲ್ತದ ಅಜ್ಜರಕಾಡು ಜಿಲ್ಲಾ ಆಸ್ಪತ್ರೆಗೆ ಸೇರ್ಸಾದ್ಯಾರ. ರಿಕ್ಷಾ ಡ್ರೈವರ್ ಆದಮ್ ಒಟ್ಟುಗು ಸಾಯೋಗಿತ್ತೇರ. ಸೀಕ್ದರನು ಮಲ್ಪೆದ ವೈರಲ್ ವಾಸಣ್ಣ ಅಂದು ಗುರ್ತ ಮಲ್ತದಂಡು ಅರೆನ ಸಂಬಂಧದಕ್ಲು ತುರ್ತು ಜಿಲ್ಲಾಸ್ಪತ್ರೆದ ನಾಗರಿಕ ಸಹಾಯ ಕೇಂದ್ರನು ಸಂಪರ್ಕ ಮಲ್ಪರೆ ಕೇನೊಂದುಂಡು. ಮಾಣಿಲ ಗ್ರಾಮ ಕುಕ್ಕಾಜ್ಯದ ಶ್ರೀ ಕಾಳಿಕಾಂಬ ಆಂಜನೇಯ ದೇವಸ್ಥಾನಡು ವರ್ಷದ ಜಾತ್ರೆ ಮೂಜಿ ದಿನ ನಡತಂಡು. ರಡ್ಡನ ದಿನ ಮಧ್ಯಾಹ್ನ ದೇವೇರ್ನ ಬಲಿ ಬೊಕ್ಕ ಪಲ್ಲಂಕಿ ಉಚ್ಚೆಯ ಅಟ್ಟಣೆ ಮಲ್ತದಿತ್ತೇರು. ಬಂಟ್ವಾಳ ತಾಲೂಕು ಮಾಣಿಲ ಗ್ರಾಮದ ಕುಕ್ಕಾಜಿ ಶ್ರೀ ಕಾಳಿಕಾಂಬ ಆಂಜನೇಯ ದೇವಸ್ಥಾನಡು ಮೂಜಿ ದಿನದ ವರ್ಷದ ಜಾತ್ರೆ ನಡತಂಡು. ರಡ್ಡನ ದಿನ ಮಧ್ಯಾಹ್ನ ಶ್ರೀದೇವಿನ ಮಹಾಪೂಜೆ ಕರಿತೇರು. ಮಹಾಪೂಜೆಡ್ದು ಬೊಕ್ಕ ದೇವೇರ್ನ ಬಲಿ ಬಿದಾಡು. ಬಲಿ ಉಚ್ಚಯ್ಯ ಪಲ್ಲಂಕಿ ಉಚ್ಚಯ್ಯ ಅದು ಅಲಂಕಾರ ಪೂಜೆ ಭೂತ ಪೂಜೆ ನಡಪಾಯರು. ಶ್ರೀ ಕಾಳಿಕಾಂಬ ಆಂಜನೇಯ ದೇವಸ್ಥಾನ ಕುಕ್ಕಾಜಿದ ಧರ್ಮದರ್ಶಿ ಶ್ರೀ ಕೃಷ್ಣ ಗುರೂಜಿಯರ್ನ ದುಂಬಾಳ್ತಿಡು ನಡತಿನ ಜಾತ್ರೆಡು ಊರು ಪರ ಊರ್ದ ಭಕ್ತಿರ್ ಪಾಲ್ದಿತ್ತೊಂದು ಶ್ರೀ ಕಾಳಿಕಾಂಬ ಆಂಜನೇಯ ದೇವೇರ್ನ ಇಂಬು ನಟ್ಟೊಂಡಿರು. ಜಾತ್ರೆದ ಲೆಕ್ಕಡು ಭಕ್ತರಿಗೆ ನುಪ್ಪು ಪ್ರಸಾದ ಸೇವೆ ಅಟ್ಟಣೆ ಆದಿತ್ತಂಡು.
ಸಂತಾನವೇ ಆಗದಿದ್ದಂತಹ ದಂಪತಿಗಳಿಗೆ, ಅದೇ ಲಗ್ನವಾಗದಂತಹ ಭಕ್ತರಿಗೆ ಲಗ್ನಕ್ಕೆ, ಹಾಗೆ ಸಂತಾನಕ್ಕೆ ಮತ್ತು ಭಯಾನಕದ ರೋಗ ರುಜಿನಗಳು, ಕ್ಯಾನ್ಸರ್ ಆಗಲಿ, ಚರ್ಮ ರೋಗ ಆಗಲಿ, ವಿಶೇಷವಾದಂತಹ ರೋಗಗಳು ಬಂದಾವಾಗ ಅದಕ್ಕೆ ತಾಯಿ ನಡೆಯಲ್ಲಿ ಪ್ರಾರ್ಥನೆ ಮಾಡಿಕೊಂಡಂದಾಗ, ತೊಲಬಾರ ಪ್ರಾರ್ಥನೆ ಮಾಡಿಕೊಂಡಲ್ಲಿ ಅದು 1 ವರ್ಷದೊಳಗೆ ಬಂದ ರೋಗಗಳು ಪರಿಹಾರ ಆಗ್ತದೆ. ಅದೇ ರೀತಿ ಸಂತಾನ, ಲಗ್ನ ಎಲ್ಲ ಕಾರ್ಯಗಳಿಗೆ ಆ ತಾಯಿಯ ಅನುಗ್ರಹದಿಂದ ಪರಿಹಾರ ಆಗ್ತದೆ. ಅದೇ ಉದ್ದೇಶದಿಂದ ಊರ ಪರ ಊರ ಹಾಗೆ ನಮ್ಮ ರಾಜ್ಯ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದ ಸನ್ನಿಧಿಯಲ್ಲಿ ಬಂದು ತೊಲವಾರ ಸೇವೆ ವಿಶೇಷವಾಗಿ ಇಲ್ಲಿ ನಡೆಯುವಂಥ ಸೇವೆಯಾಗಿದ್ದು, ಅದೇ ರೀತಿ ನಮಗೆ ಉದರ ಭಾಗದಲ್ಲಿ, ಹೊಟ್ಟೆ ಭಾಗದಲ್ಲಿ ರೋಗಗಳು ಬಂದಾಗ ದೇವಿಯ ಕುಂಕುಮಾರ್ಚನೆ ಮಾಡಿದ ಆ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡಲ್ಲಿ ಸಹ ಅದು ಬಹಳಷ್ಟು ಪ್ರಯೋಜನಕಾರಿಯಾಗುವಂತಹ ಫಲಗಳು ಕಂಡು ಬಂದಿದೆ. ಹಾಗೆ ಎಲ್ಲ ಕಷ್ಟಗಳು ಬಂದಾಗ ತಾಯಿ ಸನ್ನಿಧಿಯಲ್ಲಿ ಬಂದು ಸೆರಂಗುಡ್ಡಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡ ಬಂದಾಗ ಎಲ್ಲ ಭಕ್ತರ ಕಷ್ಟಗಳು ಪರಿಹಾರ ಆಗುವಂಥದ್ದು ಬಹಳ ಹಿಂದಿನಿಂದಲೇ ಬಂದಂತಹ ರೂಢಿಯಾಗಿತ್ತು. ವಕ್ವಾಡಿ ಪ್ರವೀಣ್ ಕುಮಾರ್ ಶೆಟ್ಟಿ ಒರಿ ಮಲ್ಲ ಹೋಟೆಲ್ ಉದ್ಯಮಿ ಆದ, ಸಮಾಜ ಸೇವಕರ್ಲ ಆದ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿನ ಅರೆಗ್ ಊರದಕ್ಲು ವಕ್ವಾಡಿ ಪುಟ್ಟೂರ ತಮ್ಮನ ಅಟ್ಟಣೆ ಮಲ್ದೆರ. ಇತ್ತೆ ಆಪುಗೆಟ್ಟು ಒಂಜಿ ವರದಿ. ನಿಕ್ಲಿಗ್ ಇತ್ತೆ ಒರಿ ಗೆಲ್ಮೆ ಪಡೆಯಿನ ಉದ್ಯಮಿ ಬೊಕ ಸಮಾಜ ಸೇವಕರನ್ನು ಪೊಲಬ್ ಮಲ್ತು ಕೊರೊಂದುಲ್ಲ. ಮೆರನ ಪುದರ್ ವಕ್ವಾಡಿ ಪ್ರವೀಣ್ ಕುಮಾರ್ ಶೆಟ್ಟಿ. ವಕ್ವಾಡಿ ಒಂಜಿ ಎಲ್ಯ ಗ್ರಾಮ. ಮುಲ್ಪದ ಜನಕ್ಲಿಗ್ ಕೃಷಿಯ ಆಧಾರ. ವಕ್ವಾಡಿ ನಾರಾಯಣ ಶೆಟ್ಟಿ ಬೊಕ ಸರೋಜಿನಿ ಶೆಟ್ಟಿ ಮಕ್ಳ ನಮಗೆ ಪ್ರವೀಣ್ ಕುಮಾರ್ ಶೆಟ್ಟಿ ಮಿತ್ತ ಮಟ್ಟದ ಬರವು ಮುಗಿತದ ಬೇಲೆ ನಾಡ್ದು ದುಬೈಗೆ ಪೋಯಿನಾರ್. ಎಂಚಿನಾಡಲ ಸಾಧನೆ ಮಲ್ಪಡೊಂದು ಕನಕೊಟ್ಟನ್ನಾರು ಉದ್ಯಮಡು ಗೆಲ್ಮೆ ಪಡೆಯರು. ಐತ ಒಟ್ಟುಗು ಆರೂರಿ ಕನ್ನಡ ಅಭಿಮಾನಿ. ವಕ್ವಾಡಿ ಗ್ರಾಮದಾರಾದಿತ್ತಿನ ಪ್ರವೀಣ್ ಕುಮಾರ್ ಶೆಟ್ಟಿ ಅರೆನ ಊರ್ದ ಬುಲಿಚಿಲಗ್ ಚಾಲನೆ ಕುರಿಯರು. ಗ್ರಾಮ ದೇವಿರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ 1 ಕೋಟಿ ರೂಪಾಯಿ ಖರ್ಚಿಡು ಅರೆನ ದುಂಬಾಳ್ತಿಡು ಜೀರ್ಣೋದ್ಧಾರಾಂಡು. ಗ್ರಾಮದ ಬೇತೆ ಬೇತೆ ಧಾರ್ಮಿಕ ಕೇಂದ್ರಲೆನ ಜೀರ್ಣೋದ್ಧಾರಡು ಸೇರೊಂಡಿರು. ಗ್ರಾಮಗು ಬೋಡಾಯಿನ ಮೂಲ ಸೌಕರ್ಯలను ಜೋಡ್ಸಾಯರು. ಬಡವೆರ್ನ ಜೋಕ್ಲಿಗ್ ಧರ್ಮಗು ಬರವು, ಹುಷಾರಿಜ್ಜರ್ ನಕ್ಲಿಗ್ ಪಣವು ಸಾಯ ಇಂಚ ಒಯ್ಕ ಬೋಡಾದ ಕೈತಲು ಬತ್ತಿರಂಡ ಅಕ್ಲೆನ ಬುಡ್ದು ಪಾಡಾಯರು. ಉದ್ಯಮಿ ಸಮಾಜ ಸೇವಕರು ವಕ್ವಾಡಿ ಪ್ರವೀಣ್ ಕುಮಾರ್ ಶೆಟ್ಟಿ ದಾನಿ ಪನ್ಪಿರ ಕೇನ್ಲೆ. ಇವತ್ತು ನಾನು ದುಬೈಯಲ್ಲಿ ಅಂದರೆ UAEಯಲ್ಲಿ ಕನ್ನಡಿಗರ KNRI ಅಂತ ಒಂದು ಫೋರಮ್ ಇದೆ, ರಾಜ್ಯ ಸರ್ಕಾರ ಅಂತ ಗುರುತಿಸಲ್ಪಟ್ಟಂಥ ಒಂದು ಫೋರಮ್ ಇದೆ, ಅದರ ಅಧ್ಯಕ್ಷನಾಗಿದ್ದೇನೆ. ಅದಾದ ನಂತರ ನನಗೆ ಕನ್ನಡದ ಸೇವೆ ಮಾಡಲಿಕ್ಕೆ ಹಲವಾರು ಅವಕಾಶಗಳು ದುಬೈಯಲ್ಲಿ ಸಿಕ್ಕಿದೆ. ಈ ನಮ್ಮ ಕೊರೋನಾ ಬಿಮಾರಿಯಲ್ಲಿ ಕೂಡ ನನಗೆ ಚಾರ್ಟರ್ಡ್ ಫ್ಲೈಟ್ ಮಾಡುವಂಥದ್ದು ಅಥವಾ ಸೌಖ್ಯ ಇಲ್ಲದವರಿಗೆ ಇಂಡಿಯಾ ಕಳಿಸುವಂಥದ್ದು, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡುವಂಥದ್ದು ಅನೇಕ ಸೇವೆಯನ್ನು ಸಿಕ್ಕಿ ನನ್ನ ಬೇರೆ ಬೇರೆ ರೀತಿಯ ಒಂದು ಸೇವೆಯನ್ನು ಗುರುತಿಸಿ 2021ನೇ ಇಸ್ವಿಯ ಕರ್ನಾಟಕ ರಾಜ್ಯೋತ್ಸವವನ್ನು ಹೊರನಾಡ ಕನ್ನಡಿಗನ ಸಮಾಜ ಸೇವೆಗಾಗಿ ನನಗೆ ಕೊಟ್ಟಿದ್ದಾರೆ. ಕನ್ನಡ ಸರ್ಕಾರವನ್ನು ಈ ಕೊಟ್ಟಂಥ ನನ್ನ ಗೌರವವನ್ನು ನೆಂದು ಇವತ್ತು ನನ್ನ ಊರಿನವರು, ಪರ ಊರವರು, ನನ್ನ ಮಿತ್ರರು ಹಾಗೂ ನನ್ನ ಎಲ್ಲ ಸಹಪಾಠಿಗಳು ಸೇರಿ ಇವತ್ತು ನನ್ನನ್ನು ಗೌರವಿಸ್ತಾ ಇದ್ದಾರೆ. ಹುಟ್ಟೂರು ಸನ್ಮಾನ ಎನ್ನುವಂಥ ಇದೇ ಬರುವ 27ನೇ ತಾರೀಕಿಗೆ ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ನಾನು ನನ್ನ ಊರಿನಲ್ಲಿ ನನ್ನಿಂದ ಆದಂಥ ಸಹಾಯವನ್ನು ನಾನು ಮಾಡ್ತಾ ಬಂದಿದ್ದೇನೆ. ಧಾರ್ಮಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿ ನೊಂದವರಿಗಿರ್ಬೋದು, ನಾನು ನನ್ನಿಂದಾದಂಥ ಸೇವೆಯನ್ನು ಮಾಡ್ತಾ ಬಂದಿದ್ದೇನೆ. ಇನ್ನು ಮುಂದೂ ಕೂಡ ನನ್ನ ಊರಿನಲ್ಲಿ ನಮ್ಮೂರ ಶಾಲೆ, ನಮ್ಮೂರ ದೇವಸ್ಥಾನ, ನಮ್ಮ ಊರಿನಲ್ಲಿ ಇರುವಂಥ ಸರ್ಕಾರದಿಂದಲೂ ಕೂಡ ಸವಲತ್ತನ್ನು ತರುವಂಥ ಒಂದು ಶಕ್ತಿ ನಮ್ಮ ಈ ಊರಿಗೆ ತಂದು ಕೊಡುವಂಥ ಶಕ್ತಿ ನನಗೆ ಭಗವಂತ ಕಲ್ಪಿಸಲಿ. ನನ್ನಿಂದ ಖಂಡಿತವಾಗಿ ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ. ದುಬೈಡ್ ಹೋಟೆಲ್ ಉದ್ಯಮ ಮಲ್ತದ ಅವೇತೋ ಜನಕ್ಲಿಗ್ ಬೇಲೆದ ಅವಕಾಶ ಮಲ್ತು ಕೊಡ್ತೇರ. ಈ ಸರ್ತಿಯಾರನ ಸಾಧನೆಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬತ್ತದಿತ್ತದ ಅವೇನು ಗ್ರಾಮದ ಜನಕ್ಲಿಗ್ ಸಮರ್ಪಣೆ ಮಲ್ತದೇರ. ವಕ್ವಾಡಿ ಗ್ರಾಮಗೂ ಸುರೂತ ಸಡ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕಿನವು ಗ್ರಾಮದ ಜನಕ್ಲಿಗ್ ಭಾರಿ ಖುಷಿತ ಸಂಗತಿ. ಪ್ರಶಸ್ತಿದ ಕಾರಣರಿಗೆ ಪುಟ್ಟೂರ ತಮ್ಮನ ನಡಪಾಯರ ಸಮಿತಿ ಕಟ್ಟದ ಫೆಬ್ರವರಿ 27ಕ್ಕೆ ಫಾರ್ಚೂನ್ ವಿಲೇಜ್ ಹೋಟೆಲ್ ಕೈತಲ್ದ ಮೈದಾನಡು ಮೆಚ್ಚಿಗೆದ ಲೇಸ್ ದೀಬಂದೆರ. ಬಸ್ರೂರು ಅಪ್ಪಣ್ಣ ಹೆಗ್ಡೆ ಗುರು ಕಾರ್ಮೆಂಟ್ ನಡಪನ ಕಾರ್ಯಕ್ರಮಟ್ಟು ಸ್ವಾಮೀಜಿಲು
ರಾಜಕೀಯ ನಾಯಕರು ಸಿನಿಮಾದಕ್ಲು ಅರೆನ ಅಭಿಮಾನಿಲು ಪಾಲ್ದಿತ್ತುನ್ವೇರು ಆನಿಕಾಂಡೆ ಪ್ರಸಾದ್ ನೇತ್ರಾಲಯದ ನಿಲೆಟ್ ಧರ್ಮದ ಕಣ್ಣು ಪರೀಕ್ಷೆ ಬಕ ಕನ್ನಡಕ ಪಟ್ಟುನ ಆರೋಗ್ಯ ಪರೀಕ್ಷದ ಶಿಬಿರ ಊರದ ಬರವು ಕಲ್ಪನಕ್ಲಿಡ್ದು ಸಾಂಸ್ಕೃತಿಕ ಪಂಥ ಬಯ್ಯ 5 ಗಂಟೆಗೆ ಮೆಚ್ಚುಗೆ ತಲೆಸಿಡು ಆಳ್ವ ಸಾಂಸ್ಕೃತಿಕ ವೈಭವ ನಡಪೆರೊಂಡೊಂದು ಪ್ರವೀಣ್ ಕುಮಾರ್ ಶೆಟ್ಟಿ ಪುಟ್ಟೂರ ಸನ್ಮಾನ ಸಮಿತಿ ಗುರುಕಾರ್ಯರು ಬಸ್ರೂರು ಅಪ್ಪಣ್ಣ ಹೆಡ್ಡೆ ಪಂತೆರು. ನನಗಿಂತಲೂ ಹೆಚ್ಚಿನ ಆ ಸೇವೆಗಳಲ್ಲಿ ಉದ್ಯುಕ್ತರಾದವರು ಶ್ರೀಯುತ ಪ್ರವೀಣ್ ಕುಮಾರ್ ಶೆಟ್ಟಿಯವರು. ಆದ್ದರಿಂದ ಅವರನ್ನು ಸನ್ಮಾನಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅವರ ಅಭಿವೃದ್ಧಿ ಹೊಂದುವುದರೊಂದಿಗೆ ಇನ್ನಷ್ಟು ಹೆಚ್ಚು ಜನರಿಗೆ ಅವರು ಸಹಾಯಕರಾಗಲಿ, ಅವರ ಜೀವನ ನಡೆಸೋದಕ್ಕೆ ಮಾರ್ಗದರ್ಶನ ಮಾಡಲಿ ಎನ್ನುವುದೇ ನಮ್ಮ ಸದುದ್ದೇಶ. ಈ ಒಂದು ಅವರನ್ನು ನಾಡ್ದು 27ರಂದು ಗೌರವಿಸಿ ಸನ್ಮಾನಿಸೋದು. ಈ ಸನ್ಮಾನ ಸಮಾರಂಭದಲ್ಲಿ ನಾವು ವಿವಿಧವಾದ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಆರೋಗ್ಯದ ಬಗ್ಗೆ, ಕಣ್ಣಿನ ಬಗ್ಗೆ, ಅದರೊಂದಿಗೆ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡಿಸಿ ಮತ್ತು ಬಹುಶಃ ವಿಶ್ವವ್ಯಾಪಿಯಾಗಿ ಬೆಳೆದಿರ್ತಕ್ಕಂಥ ಡಾಕ್ಟರ್ ಮೋಹನ್ ಆಳ್ವಾರವರ ಮೂಡುಬಿದ್ರೆ ಆಳ್ವ ಸಂಸ್ಕಾರ ವೈಭವವನ್ನು ತೋರಿಸ್ತಕ್ಕಂಥ, ಅದನ್ನು ಕಾಣ್ತಕ್ಕಂಥ ಅವಕಾಶವನ್ನು ನಮ್ಮೂರಿನ ಜನತೆಗೆ ಮಾಡಿಕೊಡುವ. ನಮ್ಮೂರು ಅಂತೇಳಿ ಹೇಳಿದರೆ ನಮ್ಮ ಇಡೀ ಉಡುಪಿ ಜಿಲ್ಲೆಗೆ ಜನರಿಗೆ, ಹತ್ತಿರದ ಉಡುಪಿ ತಾಲೂಕಿನ ಕುಂದಾಪುರದ ಬೈಂದೂರಿನ ಎಲ್ಲ ಜನರಿಗೆ ವಿಶೇಷವಾದಂಥ ಪರಿಚಯಸ್ಥರು ಹಾಗೂ ದಾನಿಗಳು ಆಗಿರತಕ್ಕಂಥ ಅವರನ್ನು ಸನ್ಮಾನಿಸೋದ್ರಿಂದ ಅವರ ಗೌರವಕ್ಕಿಂತ ನಮ್ಮೆಲ್ಲರ ಗೌರವ ಹೆಚ್ಚುತ್ತದೆ ಎನ್ನುವುದು ನನ್ನ ಅನಿಸಿಕೆ. ಒಡಿಪು ಜಿಲ್ಲೆದ ವಕ್ವಾಡಿ ಸಾಧಕೆಯವರಿಯನ ಸಾಧನೆಗೆ ಮರ್ಯಾದೆ ಸಂದಾಯಿತ ಮಲ್ಪರೆ ಸಜ್ಜಾತಂಡು ಅರೆನ ಸಾಧನೆ ಮಾತರೆಕ್ಲ ಉಮೇದು ಕೊರಡು ಸಾಧನೆ ಮಲ್ಪನ ಸಾದಿಡು ಸಾಕಡು. ಜೂನಿಯರ್ ಚೇಂಬರ್ ಆಫ್ ಇಂಟರ್ನ್ಯಾಷನಲ್ ಮಂಗಳೂರು ಎಂದೆತ ಒತ್ತಿಡ್ದು ಮಾರ್ಗ ಸುರಕ್ಷತಾ ಜಾಗೃತಿ ಜಾಥಾ ಅಂಗಾರೆ ಕುಡ್ಲದ ಜ್ಯೋತಿ ಸರ್ಕಲರ್ದು ಪುರಭವನ ಮುಟ್ಟ ನಡತಂಡು. ಜೂನಿಯರ್ ಚೇಂಬರ್ ಆಫ್ ಇಂಟರ್ನ್ಯಾಷನಲ್ ಮಂಗಳೂರಿಂದ ತವತ್ತಿಡ್ದು ಮಾರ್ಗ ಸುರಕ್ಷತಾ ಜಾಗೃತಿ ಜಾಥಾ ಅಂಗಾರೆ ಕುಡ್ಲದ ಜ್ಯೋತಿ ಸರ್ಕಲರ್ದು ಪುರಭವನ ಮುಟ ನಡತಂಡು. ಇಂಚಿ ಪದ ದಿನಕ್ಲಿಡ ನಡತೊಂದುಪ್ಪನ ಗಾಡಿಲಿನ ಅವಗಡ ಕೇಸ್ಲಿನ ಗುಮನುಡ್ದಿ ಒಂದು ಈ ಜಾಥಾ ಅಟ್ಟಣೆ ಮಲ್ತದಿತ್ತೆರ. ಜಾತಡು ಜಾಗೃತೆಡು ಗಾಡಿ ಬುಡ್ಪಿನ ಹೆಲ್ಮೆಟ್ ಪಾಡ್ನ ಸೀಟ್ ಬೆಲ್ಟ್ ಕಟ್ಟುನ ಈ ಮಾತಾ ಬಗಿಟ್ಟು ಜಾಗೃತಿ ಮೂಡಾಂಡು. ಕುಡ್ಲದ ಸಂಚಾರಿ ವಿಭಾಗದ ನಾಯಕ ಕಮಿಷನರ್ ಎಂ.ಎ. ನಟರಾಜ್ ಈ ಪೊರ್ತುಡಿತ್ತೆರ. ನಡತೊಂದು ಪೊಪ್ಪನ ಜಾತಡು ಬೇತೆ ಬೇತೆ ಶಾಲೆ ಕಾಲೇಜ್ಲಿನ ಕಲ್ಪನಕ್ಲು ಬೊಕ ಪೊಂಜೋಲಿನ ಸಂಘದಕ್ಲು ಪಾಲ್ದೆತ್ತೊಂಡೆರು. ಜೂನಿಯರ್ ಚೇಂಬರ್ ಆಫ್ ಇಂಟರ್ನ್ಯಾಷನಲ್ ಮಂಗಳೂರು ಇದರ ವತಿಯಿಂದ ಇವತ್ತು ಟ್ರಾಫಿಕ್ ಸೇಫ್ಟಿ ಅವೇರ್ನೆಸ್ ಬಗ್ಗೆ ವಿವಿಧ ನಗರದ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳನ್ನ ಮತ್ತು ಮಹಿಳಾ ಸಂಘದವರನ್ನ ಸೇರಿಸ್ಬಿಟ್ಟು ಒಂದು ಅವೇರ್ನೆಸ್ ಜಾಥಾವನ್ನು ಇವತ್ತು ಮಂಗಳೂರಿನ ಪ್ರಮುಖ ನಗರಗಳ ಬೀದಿಗಳಲ್ಲಿ ಇವತ್ತು ಮಾಡಿದ್ದಾರೆ. ಪ್ಲೇಕಾರ್ಡ್ಸ್ಗಳನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮನ್ನು ಕೂಡ ಆಹ್ವಾನಿಸಿದ್ದಾರೆ. ಮಕ್ಕಳಿಗೆ ಒಂದು ಅವೇರ್ನೆಸ್ ಕೊಡಬೇಕು, ಸಂಚಾರ ಸುವ್ಯವಸ್ಥೆಯನ್ನು ಸುಗಮ ಸಂಚಾರ ಮಾಡಲಿಕ್ಕೆ ಮತ್ತು ಸುರಕ್ಷಿತ ಚಾಲನೆ ಮಾಡಲಿಕ್ಕೆ ವಿದ್ಯಾರ್ಥಿಗಳಿಗೆ ಒಂದು ಅರಿವು ಮೂಡಿಸಬೇಕು. ಅದೇ ರೀತಿ ಸಾರ್ವಜನಿಕರಲ್ಲಿ ಒಂದು ಅರಿವು ಮೂಡಿಸಬೇಕನ್ನೋ ಕಾರಣಕ್ಕೋಸ್ಕರ ಇವತ್ತು ಈ ಒಂದು ಕಾರ್ಯಕ್ರಮನ ಏರ್ಪಡಿಸಿದ್ದಾರೆ. ಇದು ನಮ್ಮ ಮಂಗಳೂರಿನಲ್ಲಿ ಕಳೆದ ಒಂದು ನಮ್ಮ ಟ್ರಾಫಿಕ್ ಸಬ್ ಡಿವಿಷನಲ್ಲಿ ಕೆಲವು 110ಕ್ಕಿಂತ ಹೆಚ್ಚು ಜನ ಅಪಘಾತದ ಒಂದು ಕಾರಣದಿಂದಾಗಿ ಮರಣ ಹೊಂದಿದ್ದಾರೆ. ಸುಮಾರು 600ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಅಸಂಖ್ಯಾತ ವಾಹನಗಳು ಜಖಂಗೊಂಡಿದ್ದಾವೆ. ಇದೆಲ್ಲವನ್ನು ನೋಡಿದ್ರೆ ನಮ್ಮ ಹೆಚ್ಚಿನ ಸಾವು ನೋವಾಗ್ತಿರತಕ್ಕಂಥದ್ದು ಪೆಡೆಸ್ಟ್ರಿಯನ್ಸ್ ರಸ್ತೆಯನ್ನು ಕ್ರಾಸ್ ಮಾಡಲಿಕ್ಕೆ ಅವ್ರಿಗೆ ಗೊತ್ತಾಗ್ತಿಲ್ಲ. ಹೇಗೆ ರಸ್ತೆ ಕ್ರಾಸ್ ಮಾಡಬೇಕು, ರಸ್ತೆಯಲ್ಲಿ ಯಾವ ರೀತಿ ನಾವು ದಾಟಬೇಕನ್ನೋದು ಗೊತ್ತಾಗದ ಕಾರಣಕ್ಕೋಸ್ಕರ 40% ಮರಣಗಳು ಪೆಡೆಸ್ಟ್ರಿಯನ್ಸ್ ಆಗಿದೆ. ಇತ್ತೆ ಕುಡರೆನಿತ ಮಲ್ಲ ಸುದ್ದಿಲು ಇಜಾಬ್ ಓದಂಟೆಡು ಹೈಕೋರ್ಟ್ಗೆ ಪೋಯಿನ ಪಣ್ಣಗು ಬಾರಿ ಇರೋದ ಮಲ್ಪೆಡು ಅಮ್ಮೇರ್ನ ಹೋಟೆಲ್ ಲಡೈ ಅಣ್ಣಗು ಪೆಟ್ಟು ದುಷ್ಕರ್ಮಿಳ ನಮಿತ್ ಕ್ಷಮೆದ ತುಂಜಿಂಡ ಮಲ್ಲ ಮಟ್ಟದ ಪೊರ್ಬಾಟ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ. ಸಂವಿಧಾನ ಕೊರ್ನ ಹಕ್ಕ ನಿಷೇಧ ಮಲ್ಪನ ಕುತಂತ್ರ ಜಮಾಯಿಯತುಲ್ ಉಲಮಾ ಕೇಂದ್ರ ಸಮಿತಿ.
ಉರುಂದಾಡಿಗುಡ್ಡೆ ಸೈಂಟ್ ಆಂಟನಿ ಹೋಲಿ ಕ್ರಾಸ್ ಪ್ರಾರ್ಥನಾ ಮಂದಿರ ನೆಲಸಮಕ್ಕೆ ಹೆಸರು ಇರ್ವೇರನ ಬಂಧನ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿನ ಉದ್ಯಮಿ ಸಮಾಜ ಸೇವಕರಿ ವಕ್ವಾಡಿ ಪ್ರವೀಣ್ ಕುಮಾರ್ ಶೆಟ್ಟಿ ಪುತ್ತೂರ ತಮ್ಮನಗು ಅಟ್ಟಣೆ ಒಂಜಿ ವರದಿ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.